ಸಂಸ್ಕೃತಿ ಮತ್ತು ಉತ್ಕೃಷ್ಟತಾ ಕೇಂದ್ರ ವತಿಯಿಂದ ನಗರದ ಬೋಳೂರಿನ ಅಮೃತ ವಿದ್ಯಾಲಯಂನಲ್ಲಿ ಚಿಂತನ ಚಾವಡಿಯ ಮಾಸಿಕ 4ನೇ ಕಾರ್ಯಕ್ರಮ ಜರುಗಿತು. ಮಂಗಳೂರಿನ ಬೋಳೂರಿನ ಅಮೃತ ವಿದ್ಯಾಲಯಂ ಸಭಾಂಗಣದಲ್ಲಿ ಸಂಸ್ಕೃತಿ ಮತ್ತು ಉತ್ಕೃಷ್ಟತಾ ಕೇಂದ್ರದ ವತಿಯಿಂದ ನಡೆದ ಚಿಂತನ ಚಾವಡಿ ಕಾರ್ಯಕ್ರಮವನ್ನು ಮತ ಅಮೃತಾನಂದಮಯಿ ಮಠಾಧಿಪತಿಗಳಾದ ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯರವರು ಉದ್ಘಾಟಿಸಿದರು. ಸೈಂಟ್ ಮೇರೀಸ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಪದ್ಮನಾಭ ಭಟ್ ಎಕ್ಕಾರು ಅವರು ಪರೀಕ್ಷಾ ತಯಾರಿ ಹಾಗೂ ಸಮಯ ನಿರ್ವಹಣೆಯ ಕುರಿತು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು. ಸಮಯ ನಿರ್ವಹಣೆಯಲ್ಲಿ 8 ಗಂಟೆ 3 ಗಂಟೆ ಖಾಸಗಿ ಕೆಲಸಗಳಿಗೆ ಹಾಗೂ ಉಳಿದ ಸಮಯವನ್ನ ಏಕಾಗ್ರತೆಯಿಂದ ಅಧ್ಯಯನಕ್ಕೆ ಮೀಸಲಿಡಬೇಕೆಂದರು. ನಮ್ಮೊಳಗೆ ನಾವು ಪ್ರಯಾಣವನ್ನ ಮಾಡಬೇಕು, ನಮ್ಮಲ್ಲಿ ಏನಿದೆ ಅನ್ನೋದು ತಿಳ್ಕೊಳ್ಬೇಕು. ಅದಕ್ಕೆ ಸಾಕ್ರೆಟಿಸ್ ಹೇಳಿದ್ದು ನೋ ಯುವರ್ ಸೆಲ್ಫ್, ನೋ ದೈ ಸೆಲ್ಫ್, ನೋ ಯುವರ್ ಸೆಲ್ಫ್. ಮೊದಲು ನಿಮ್ಮಲ್ಲಿ ನೀವು ಪ್ರಶ್ನೆ ಮಾಡಿಕೊಳ್ಳಿ, ನಾನು ಯಾರು? ಮೌನವಾಗಿ ಕೂತ್ಕೊಂಡು ಆಲೋಚನೆ ಮಾಡಿ, ನಾನು ಯಾರು ಅಂತ ಹೇಳಿದ್ರೆ ವಾಟ್ ಆರ್ ಅವರ್ ಸ್ಟ್ರೆಂತ್, ವಾಟ್ ಆರ್ ಅವರ್ ವೀಕ್ನೆಸ್. ಯು ಶುಡ್ ನೋ ವಾಟ್ ಆರ್ ಯುವರ್ ಟ್ಯಾಲೆಂಟ್ಸ್, ವಾಟ್ ಆರ್ ಯುವರ್ ಸ್ಟ್ರೆಂತ್ ಅಂಡ್ ಆಲ್ಸೋ ವಾಟ್ ಆರ್ ಯುವರ್ ವೀಕ್ನೆಸ್. ಹಾಗಾಗಿ ನಾವು ಉತ್ಕೃಷ್ಟತೆಯನ್ನ ಸಾಧನೆ ಮಾಡಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತ್ ಅನ್ನ ಬೆಳೆಸಬೇಕು, ವೀಕ್ನೆಸ್ ಅನ್ನ ನಾವು ಅಳಿಸಬೇಕು. ಆಗ ನಮ್ಮ ವ್ಯಕ್ತಿತ್ವ ಪರಿಪೂರ್ಣವಾಗಿ ಅದು ಬೆಳೆಯುತ್ತದೆ. ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ ಯಾವುದು ಎಷ್ಟು ಅಂತ. ಇಲ್ಲಿ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್. ಯಾಕೆ ಪ್ರಶ್ನೆ 5 ಮಾರ್ಕ್ ಇರ್ಬೋದು, 10 ಮಾರ್ಕ್ ಇರ್ಬೋದು, 20 ಮಾರ್ಕ್ ಇರ್ಬೋದು. ನೀವು 5 ಮಾರ್ಕ್ ಕ್ವಶನ್ಗೆ ಇಡೀ 2 ಪೇಜ್ ಒಂದು ಕೇಳಿದ ಅರ್ಧ ಪೇಜು 20 ಮಾರ್ಕ್ ಅಷ್ಟು ಆನ್ಸರ್ ಬರೆದ್ರೆ ಅದು ಟೈಮ್ ವೇಸ್ಟ್. ಕೊನೆಗೆ 20 ಮಾರ್ಕ್ ಆನ್ಸರ್ ಬೇಡ, ಟೈಮ್ ಇಲ್ಲ. ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಾಲಕೃಷ್ಣ ಭಾರದ್ವಾಜ್ ಅವರು ಸಾಂಸ್ಕೃತಿಕ ಹಾಗೂ ಪರಂಪರೆಯ ಕುರಿತು ಮಾತನಾಡುತ್ತಾ ಸಾವಿರಾರು ವರ್ಷಗಳ ಸನಾತನ ಇತಿಹಾಸ ಹಾಗೂ ಪರಂಪರೆ ಇರುವ ಭಾರತದ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಈ 4ನೆಯ ಬೆರಳಿದೆಯಲ್ಲ, ಇದು ತರ್ಜನಿ ಅನ್ನೋದಾಗಿ ಸಂಸ್ಕೃತದಲ್ಲಿ ಇದಕ್ಕೆ ಕರೀತಾರೆ. ತರ್ಜನಿ ಅನ್ನೋದಾಗಿ ಅಂದ್ರೆ ದೇಹ ಅನ್ನುವಂತ ಅರ್ಥ. ನಮ್ಮ ದೇಹದಲ್ಲಿ ಅಜ್ಞಾನ, ಕಾಮ, ಕರ್ಮಗಳು ಈ ದೇಹವನ್ನ ವ್ಯಾಪಿಸಿಕೊಂಡಿರ್ತದೆ ಎಂಬಂತಹ ಅರ್ಥ. ಈ ದೇಹದಲ್ಲಿ ತರ್ಜನಿಯಲ್ಲಿ ನೀವು ನೋಡಿ 4 ಬೆರಳುಗಳು ಕೂಡ ಒಟ್ಟಿಗೆ ಇರ್ತದೆ. ದೇಹ, ಕರ್ಮ, ಕಾಮ ಮತ್ತೆ ಅಜ್ಞಾನ ಅನ್ನುವಂಥದ್ದು. ಈ ದೇಹ ಅಜ್ಞಾನ, ಕಾಮ, ಕರ್ಮವನ್ನ ಬಿಟ್ಟು ಹೆಬ್ಬೆರಳು ಅಂತ ಹೇಳಿದ್ರೆ ಭಗವಂತ ಅನ್ನುವಂತಹ ಅರ್ಥ, ಸರ್ವಜ್ಞ ಅನ್ನುವಂತಹ ಅರ್ಥ. ಈ ಹೆಬ್ಬೆರಳಿನ ಕಡೆಗೆ ಈ ತೋರು ಬೆರಳು ವಾಲಿದಾಗ ಅದು ಜ್ಞಾನ ಮುದ್ರೆಯಾಗ್ತದೆ ಎನ್ನುವಂತಹ ಅರ್ಥ. ಯಾವಾಗ ಜ್ಞಾನ ನಮ್ಮಲ್ಲಿ ಹುಟ್ಟಿಕೊಡ್ತದೆಯೋ, ಯಾವತ್ತು ನಮ್ಮ ದೇಹ, ಯಾವತ್ತು ನಮ್ಮ ತರ್ಜನಿ ಭಗವಂತನ ಕಡೆಗೆ ವಾಲ್ತದೆಯೋ, ಆವಾಗ ಅಜ್ಞಾನ, ಕಾಮ, ಕರ್ಮ ಇದು ಇರುವುದಿಲ್ಲ. ಶಾಲಾ ಪ್ರಾಂಶುಪಾಲರಾದ ರಾಮಚಂದ್ರ ಭಟ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ವಿಮಾನ ಅವತ್ತಿರ್ಲಿಲ್ಲ, ಆದರೆ ಅದನ್ನು ಬರೆದಂತ ರಾಮಾಯಣ ಬರೆದದ್ದು ಕಾಲ್ಪನಿಕ ಅಂತ ಹೇಳ್ತಾರೆ, ಇರಲೂಬಹುದು. ಬಟ್ ಪುಷ್ಪಕ ವಿಮಾನ ಅಂತ ಹೇಳುವ ಒಂದು ವಿಷಯ ಬರ್ತದೆ. ಆಮೇಲೆ ಅದನ್ನು ಪುಷ್ಪಕ ವಿಮಾನ ಅಂತ ಹೇಳುವ ವಿಚಾರ ನಮಗೆ ಗೊತ್ತಿತ್ತು ಇಲ್ಲಿ. ಆದರೆ ಅದನ್ನು ನಾನು ಕ್ಲಾಸ್ನಲ್ಲಿ ಹೋಗಿ 10th ಸ್ಟ್ಯಾಂಡರ್ಡ್ಗೆ ಕಲಿಸ್ತಾ ಇದ್ದೇನೆ. ರೈಟ್ ಬ್ರದರ್ಸ್ ವಿಮಾನ ಕಂಡು ಹುಡುಕಿದವರು ರೈಟ್ ಬ್ರದರ್ಸ್ ಅಂತ ಹೇಳ್ತೇವೆ. ಇದು ನನ್ನ ಅನುಭವಕ್ಕೆ ಬಂದ ವಿಷಯ. ಅದೇ ರಾಮಾಯಣದಲ್ಲಿ ಇನ್ನೊಂದು ವಿಷಯ ನಾವು ಶಬ್ದವೇದಿ ಬಾಣ ಅಂತ ಹೇಳಿ ಒಂದು ಕಡೆಯಲಿಕ್ಕೆ ಬರ್ತಾ ಇದೆ. ಈ ವೇಳೆ ಸಂಸ್ಕೃತಿ ಮತ್ತು ಉತ್ಕೃಷ್ಟತಾ ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ಜೀವರಾಜ್ ಸೊರಕೆ, ಸಂಸ್ಕೃತಿ ಮತ್ತು ಉತ್ಕೃಷ್ಟತಾ ಕೇಂದ್ರದ ಸಂಚಾಲಕರಾದ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ, ಶಾಲಾ ಉಪ ಪ್ರಾಂಶುಪಾಲರಾದ ಅನುಪಮಾ ರಾವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.